ನಗರದ ವೆಲೆನ್ಸಿಯಾ ಮತ್ತು ಕದ್ರಿ ಕಂಬಳದಲ್ಲಿರುವ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆ ಮತ್ತು ಔಷಧಾಲಯದಲ್ಲಿ ಆಟಿ ಅಮಾವಾಸ್ಯೆಯ ಪ್ರಯುಕ್ತ ಉಚಿತ ಹಾಲೆಮರದ ಕಷಾಯವನ್ನು ವಿತರಿಸಲಾಯಿತು. ತುಳುನಾಡಿನಲ್ಲಿ ಪ್ರತಿಯೊಂದು ಮಾಸದಲ್ಲಿ ಬರುವ ಹಬ್ಬ ಹರಿದಿನಗಳನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ತುಳುನಾಡಿನ ವಿಶಿಷ್ಟ ಮತ್ತು ವಿಶೇಷ ಆಚರಣೆಗಳಲ್ಲಿ ಆಟಿ ಅಮಾವಾಸ್ಯೆ ಕೂಡ ಒಂದು. ಆಟಿ ತಿಂಗಳಿನ ಅಮಾವಾಸ್ಯೆಯ ದಿನ ಔಷಧೀಯ ಗುಣವಿರುವ ಹಾಲೆ ಮರದ ತೊಗಟೆಯ ಕಷಾಯ ಕುಡಿಯುವುದು ಪದ್ಧತಿ. ಹಾಗಾಗಿ ಮಂಗಳೂರಿನ ವೆಲೆನ್ಸಿಯಾ ಮತ್ತು ಕದ್ರಿ ಕಂಬಳದಲ್ಲಿರುವ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಆಟಿ ಅಮಾವಾಸ್ಯೆಯ ಪ್ರಯುಕ್ತ ಉಚಿತವಾಗಿ ಹಾಲೆಮರದ ಕೆತ್ತೆಯ ಕಷಾಯವನ್ನು ವಿತರಿಸಲಾಯಿತು. ಹಾಲೆಮರದ ಕೆತ್ತೆಯ ಕಷಾಯವನ್ನು ಸಾರ್ವಜನಿಕರು ಉಚಿತವಾಗಿ ಪಡೆದುಕೊಂಡರು. ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸಚಿನ್ ನಡ್ಕಾ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿಯೂ ಆಟಿ ಅಮಾವಾಸ್ಯೆಯನ್ನು ಆಚರಿಸುತ್ತಿದ್ದು, ಸುಮಾರು 10 ರಿಂದ 15 ವರ್ಷಗಳಿಂದ ನಾವು ಆಟಿ ಅಮಾವಾಸ್ಯೆಯ ದಿನದಂದು ಕಷಾಯವನ್ನು ಉಚಿತವಾಗಿ ವಿತರಿಸುತ್ತಿದ್ದೇವೆ. ಹಾಲೆಮರದ ಕಷಾಯವು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮಳೆಗಾಲದಲ್ಲಿ ಬರುವ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಎಂದರು. ಎಲ್ಲ V4 ವೀಕ್ಷಕರಿಗೆ ನಮಸ್ಕಾರ. ಇಂದು ಆಟಿ ಅಮಾವಾಸ್ಯೆ. ಪ್ರತಿ ವರ್ಷದ ಹಾಗೆ ನಾವು ಇವತ್ತು ಸಹ ಈ ಆಟಿ ಅಮಾವಾಸ್ಯೆಯನ್ನು ಆಚರಿಸ್ತಾ ಇದ್ದೇವೆ. ನಾವು ಸುಮಾರು 10-15 ವರ್ಷಗಳಿಂದಾಗಿ ನಾವು ಆಟಿ ಅಮಾವಾಸ್ಯೆ ದಿವಸದಂದು ಈ ಆಟಿ ಅಮಾವಾಸ್ಯೆ ಕಷಾಯವನ್ನು ಅಥವಾ ಹಾಲೆಮರದ ಕಷಾಯವನ್ನು ನಾವು ಕೊಡ್ತಾ ಇದ್ದೇವೆ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಹಾಲೆಮರದ ಕಷಾಯ ಬೆಳಿಗ್ಗೆ ಹೋಗಿ ಅದನ್ನು ಕೆತ್ತೆಯನ್ನು ತಗೊಂಡು ಬಂದು ಅದನ್ನು ಕೆಲವು ಔಷಧಿಗಳಾಗಿ ಮುಖ್ಯವಾಗಿ ನಮ್ಮ ಓಮ ಇರ್ಬೋದು ಅಥವಾ ಕಾಳುಮೆಣಸು ಇರ್ಬೋದು ಅಥವಾ ಬೆಳ್ಳುಳ್ಳಿ ಇದನ್ನು ಹಾಕಿ ನಾವು ಕಷಾಯವನ್ನು ಮಾಡ್ತೇವೆ. ಈ ಕಷಾಯ ನಮ್ಮ ದೇಹಕ್ಕೆ ತುಂಬ ಉತ್ತಮ. ಈ ಕಾಲಘಟ್ಟದಲ್ಲಿ ನಾವು ಮುಖ್ಯವಾಗಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಮಧ್ಯಕಾಲದಲ್ಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇರ್ಬೋದು, ಅದೇ ರೀತಿ ಈ ಮಳೆಗಾಲದಲ್ಲಿ ಬರುವಂತಹ ಬೇರೆ ಬೇರೆ ಕಾಯಿಲೆಗಳಿಗೆ ಕಾರಣ ಆಗಿರುತ್ತದೆ. ಸೊ ಈ ಕಾಲಘಟ್ಟದಲ್ಲಿ ಈ ಔಷಧಿಯನ್ನು ತಗೊಂಡ್ರೆ ಖಂಡಿತವಾಗಿ ನಮ್ಮ ದೇಹಕ್ಕೆ ಒಳ್ಳೆಯದು. ಅದೇ ರೀತಿ ನಮ್ಮ ದೇಹದಲ್ಲಿ ತ್ರಿದೋಷಗಳು ವೃದ್ಧಿಯಾಗ್ತದೆ. ವಾತ, ಪಿತ್ತ, ಕಫ ಈ ದೋಷಗಳು ವೃದ್ಧಿ ಆಗಿರುವ ಕಾರಣ ಈ ದೋಷಗಳನ್ನು ಶಮನ ಮಾಡಲಿಕ್ಕೆ ಸಹ ಈ ಔಷಧಿ ತುಂಬ ಮುಖ್ಯವಾಗಿರ್ತದೆ. ಸಾರ್ವಜನಿಕರು ಕಷಾಯವನ್ನು ಸ್ವೀಕರಿಸಿ ಮಾತನಾಡಿ, ಆಟಿ ಅಮಾವಾಸ್ಯೆಯ ದಿನದಂದು ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಆಟಿ ಅಮಾವಾಸ್ಯೆಯ ಕಷಾಯ ವಿತರಿಸುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಸಹಾಯವಾಗಿದೆ ಎಂದರು. ಆಟಿದ ಅಮಾವಾಸ್ಯದ ದಿನ ತಾನಿ ನಮ್ಮ ವೇದಾರೋಗ್ಯ ಬಂದಕ್ಕೂ ಇಂಕು ಭಯಂಕರ ಒಂಜಿ ಪ್ರತಿ ವರ್ಷ ಅಲ್ಲ ಒಂಜಿ ಆಟಿದ ಅಮಾವಾಸ್ಯದ ಕಷಾಯನ ಕೊರೊಂದುಲ್ಲೇರು. ಇಂಕ್ಲು ಏನೈತೆ ಒಂಜಿ ನಿರಂತರ ಒಂಜಿ 7 ವರ್ಷ ಮುಲ್ಪರ್ದೆ ಅಂತ. ಮುಂಜಾನೆ 6:30 ರಿಂದ ಆರಂಭವಾಗಿರುವ ಉಚಿತ ಕಷಾಯ ವಿತರಣೆಯಲ್ಲಿ ಸುಮಾರು 500ಕ್ಕೂ ಅಧಿಕ ಜನರು ಇದರ ಸದುಪಯೋಗವನ್ನು ಪಡೆದುಕೊಂಡರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.